ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ಜೊತೆಯಾಗಿ ಸಾಗಬೇಕು. ಪರಿಸರ ಉಳಿದರೆ ಆಕ್ಸಿಜನ್ ಕೊರತೆಯಾಗಿ ಹೊರ ದೇಶಗಳಿಂದ ಆಮ್ಲಜನಕ ತರಿಸುವ ಅನಿವಾರ್ಯತೆ ಎದುರಾಗುವುದಿಲ್ಲ ಎಂದು ಅರಣ್ಯ ಸಚಿವ ಅರವಿಂದ ಲಿಂಬಾವಳಿ ಹೇಳಿದರು. ಕರ್ನಾಟಕ ರಾಜ್ಯ ಸರ್ಕಾರ ಅರಣ್ಯ ಇಲಾಖೆ ಮಂಗಳೂರು ವೃತ್ತ ಕುಂದಾಪುರ ಅರಣ್ಯ ವಿಭಾಗ ಮೂಡಬಿದ್ರೆ ವಲಯದ ವತಿಯಿಂದ ನಲ್ಲೂರು ಕಾರ್ಕಳ ಹರಿಯಪ್ಪನ ಕೆರೆ ಸಾಲುಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನಕ್ಕೆ ಅಡಿಗಲ್ಲು ಹಾಕಿ ಶಿಲಾಫಲಕ ಅನಾವರಣಗೊಳಿಸಿ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕೃಷಿಕರು ಮತ್ತು ಕಾಡು ಪ್ರಾಣಿಗಳ ನಡುವೆ ಸಂಘರ್ಷಕ್ಕೆ ಅರಣ್ಯ ನಾಶ ಹಾಗೂ ಕಾಡಿನಲ್ಲಿ ಹಣ್ಣಿನ ಆಹಾರ ಪ್ರಾಣಿಗಳಿಗೆ ಸಿಗದೇ ಇರುವುದು ಕಾರಣ ಎಂದು ಹೇಳಿದರು. ಈ 5 ಹೆಕ್ಟೇರಿನ ಪ್ರದೇಶದಲ್ಲಿ 2 ಕೆರೆಗಳಿದೆ. ಕನೆಕ್ಟ್ ಮಾಡಿದ್ದೀರಾ? ಆ ಕೆರೆ ನೀರು ಈ ಕಡೆ ಹರಿದು ಬರುವಂಗೆ ವ್ಯವಸ್ಥೆಯನ್ನ ಮಾಡಿದ್ದೀರಾ? ನಾನು ಮೊನ್ನೆ ಮಾಡಿದ್ರೆ ಒಳ್ಳೇದನ್ನ. ಈ ಬ್ರಿಡ್ಜ್ ಸಾಕಾಗಲ್ಲ, ಬೋಟ್ ಪಾಸ್ ಆಗ್ಬೇಕಲ್ಲ ಆ ಕಡೆ ಈ ಕಡೆ. ಸೊ ಹಾಗಾಗಿ ಇದನ್ನು ಯಾರು ಚೆನ್ನಾಗಿ ಮಾಡಬಲ್ಲರು ಅದನ್ನೆಲ್ಲ ಯೋಚನೆ ಮಾಡೇ ಈ ಕಾರ್ಯವನ್ನು ಕೈಗೆ ಎತ್ಕೊಳ್ತಾರೆ. ಯಾವುದೇ ಕೆಲಸ ಇಲ್ಲ. ಉಡುಪಿನಲ್ಲೇ ಓಡಾಡ್ತಾ ಇದ್ದೆ. ನಾನು ಕೂಡ ಅರ್ಥ ಮಾಡಿಕೊಂಡ್ರೆ ತಾನೇ ಸಮಸ್ಯೆಗೆ ಪರಿಹಾರ ಸಿಗೋದು. ಏನು ಹೇಳ್ತಾರೆ, ಯಾಕೆ ಸಮಸ್ಯೆ ಇದು ಬಗೆಹರಿತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಕಳೆದ 3 ದಿವಸದಿಂದ ಬೇರೆ ಬೇರೆ ಜನರ ಜೊತೆಗೆ, ನಮ್ಮ ಆಫೀಸರ್ಸ್ ಜೊತೆಗೆ, ಜನಪ್ರತಿನಿಧಿಗಳ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ. ಸಾಲ್ವ್ ಆಗಬೇಕು. ಹೆಸರೇ ಡೀಮ್ಡ್ ಫಾರೆಸ್ಟ್, ಅರಣ್ಯ ಅಂತ ಅಂದ್ಕೊಳ್ಬೋದು ಅಂತ. ಡೀಮ್ಡ್ ಅಲ್ವಾ ಸಂಜು? ಪ್ರದೇಶನೂ ಸೇರಿಸಿದ್ದಾರೆ, ಅರಣ್ಯ ಅಲ್ಲದೆ ಇರೋ ಪ್ರದೇಶನೂ ಸೇರಿಸಿದ್ದಾರೆ. ನಿಮ್ದೆಲ್ಲ ಉತ್ತು ಏರಿಯಾನೂ ಸೇರ್ಕೊಂಡ್ಬಿಟ್ಟಿದೆ. ಶಾಸಕ ಬಿ ಸುನೀಲ್ ಕುಮಾರ್ ಅಧ್ಯಕ್ಷತೆಯನ್ನು ವಹಿಸಿ ಹೆದ್ದಾರಿ ಬದಿ ಎಲ್ಲಾ ಕ್ಷೇತ್ರ ಸಂದರ್ಶಿಸುವ ಪ್ರವಾಸಿಗರಿಗೂ ಸ್ಥಳೀಯರಿಗೂ ಅನುಕೂಲವಾಗುವ ರೀತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಎಂದು ಹೇಳಿದರು. ಸುಬ್ರಹ್ಮಣ್ಯ ಉಡುಪಿ ಹೆದ್ದಾರಿಯಲ್ಲಿರುವಂತಹ ಈ ಹರಿಯಪ್ಪನ ಕೆರೆ ಬಹಳ ಐತಿಹಾಸಿಕವಾದಂತಹ ಹಿನ್ನೆಲೆಯನ್ನ ಇರುವಂತಹ ಒಂದು ಪ್ರದೇಶ. ರಾಜ್ಯ ಹೆದ್ದಾರಿಯ ಅಂಚಿನಲ್ಲಿರುವಂತಹ ಈ ಕೆರೆಯನ್ನ ಅಭಿವೃದ್ಧಿಪಡಿಸಬೇಕು. ತನ್ಮೂಲಕ ಇದೊಂದು ಪ್ರವಾಸೋದ್ಯಮದ ಕೇಂದ್ರವಾಗಿ ಮಾರ್ಪಾಡಾಗಬೇಕು ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಕಲ್ಪನೆ ಇತ್ತು. ಅಭಿವೃದ್ಧಿಪಡಿಸಿ ಎನ್ನುವಂತ ಮಾತನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಗ್ರಾಮಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಮುಂದೆ ಜನ ಬೇಡಿಕೆಯನ್ನ ಮುಂದಿಡ್ತಾ ಇದ್ರು. ಕೇವಲ ಕೆರೆ ಅಭಿವೃದ್ಧಿ ಮಾತ್ರ ಅಲ್ಲ, ಇವತ್ತು ಸಾಲುಮರದ ತಿಮ್ಮಕ್ಕ ಉದ್ಯಾನವನವನ್ನ ಇಲ್ಲಿ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಸಂಕಲ್ಪವನ್ನ ಮಾಡಿ ಇದರ ಕಾಮಗಾರಿಯನ್ನ ಇವತ್ತು ಮುಂದುವರಿಸ್ತಾ ಇದ್ದೇವೆ. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ಇವತ್ತು ನಡಿಬೇಕು ಅನ್ನುವಂತ ಸಂಕಲ್ಪ ನಮ್ದು. 2 ಕೆರೆ ಇದೆ. ಕೆರೆಯ ಅಭಿವೃದ್ಧಿ ಆಗಬೇಕು. ಕೆರೆಯ ಸುತ್ತ ಒಂದು ವಾಕಿಂಗ್ ಟ್ರ್ಯಾಕ್ ನಿರ್ಮಾಣ ಆಗಬೇಕು. ಮಕ್ಕಳಿಗೆ, ಈ ಭಾಗದ ಸಾರ್ವಜನಿಕರಿಗೆ ಬೇರೆ ಯಾವುದೇ ಮನರಂಜನೆಯ ಚಟುವಟಿಕೆಗಳಿಲ್ಲ. ಅದಕ್ಕೆ ಮಕ್ಕಳಿಗೆ ಒಂದು ಬೇಕಾದಂತ ಒಂದು ಉದ್ಯಾನವನ ಇಲ್ಲಿ ನಿರ್ಮಾಣ ಆಗಬೇಕು. ಮುಖ್ಯ ಅತಿಥಿಯಾಗಿ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷ ಮಟ್ಟಾರು ರತ್ನಾಕರ ಹೆಗ್ಡೆ, ಅರಣ್ಯ ಪರಿಸರ ಜೀವಿಶಾಸ್ತ್ರ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಸಂಜಯ್ ಬಿಜೂರು, ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮಿಲ್ಲೋ ಟ್ಯಾಕೋ, ಮಂಗಳೂರು ವೃತ್ತ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಕಾಶ್ ಎಸ್ ನೆಟಲ್ಕರ್ ಮೊದಲಾದವರು ಉಪಸ್ಥಿತರಿದ್ದರು.